ಪದವಿ ಪೂರ್ವ ಕಾಲೇಜು. ಅಕ್ಷರದ ಹಣತೆ ಹಚ್ಚಿ ವಿದ್ಯಾರ್ಜನೆ ಬಯಸಿ ಬಂದ ಮನಗಳ ಬಾಳು ಬೆಳಗುತ್ತಾ ಸಂಸ್ಕಾರಯುತ ಶಿಕ್ಷಣ, ವ್ಯಕ್ತಿತ್ವ ವಿಕಸನದ ಮೂಲಕ 60 ವರ್ಷಗಳಿಂದ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನ ಸಮಾಜಕ್ಕೆ ನೀಡುತ್ತಿರುವ ಹೆಮ್ಮೆಯ ವಿದ್ಯಾಲಯ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ನೆಹರು ನಗರದಲ್ಲಿ ಶಿಕ್ಷಣದ ಜೊತೆಗೆ ಸಕಲ ಸಂಸ್ಕಾರಗಳನ್ನ, ದೇಶ ಪ್ರೇಮವನ್ನ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ಈ ವಿದ್ಯಾ ದೇಗುಲದ ಮುಖ್ಯ ದ್ವಾರದಲ್ಲಿ ಅರಿವಿನ ಆಲಯವಿದು, ಕೈ ಮುಗಿದು ಒಳಗೆ ಬಾ ಜ್ಞಾನಾರ್ಥಿಯೇ ಎಂಬ ಅಕ್ಷರ ಪುಂಜ ಸ್ವಾಗತವನ್ನ ಕೋರಿದ್ರೆ, ದೀಪಜ್ಯೋತಿ ಪರಬ್ರಹ್ಮ, ದೀಪಜ್ಯೋತಿ ಜನಾರ್ದನಃ ಎಂಬ ನಿತ್ಯ ಪ್ರಾರ್ಥನೆಯ ಶ್ಲೋಕದೊಂದಿಗೆ ದಿನ ಪ್ರಾರಂಭಗೊಳ್ಳುತ್ತದೆ. ವಿದ್ಯಾ ದೇಗುಲದ ವಾತಾವರಣ, ಗುರುಗಳ ಅರಿವು ವಿದ್ಯಾರ್ಥಿ ಸಮೂಹದ ಮನಸ್ಸಿನ ಆಳಕ್ಕೆ ಇಳಿದು ಶಿಕ್ಷಣದ ದಾಹ ತಣಿಸುತ್ತಿದೆ. ಜೊತೆಗೆ 16 ಕ್ಷೇತ್ರದಲ್ಲಿ ಮಹತ್ತರ ಸಾಧನೆಗೈಯುತ್ತಿದೆ. ಸಾವಿರದ 1965ರಲ್ಲಿ ಪ್ರಾರಂಭಗೊಂಡು 60 ವರ್ಷಗಳ ಸಮೃದ್ಧ ಶೈಕ್ಷಣಿಕ ಇತಿಹಾಸವನ್ನ ಹೊಂದಿರುವ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯ ಸಹಸ್ರಾರು ವಿದ್ಯಾರ್ಥಿಗಳ ಬಾಳಿನಲ್ಲಿ ಜ್ಞಾನ ದೀಪಿಗೆಯನ್ನ ಹಚ್ಚಿ ಬದಲಾದ ಕಾಲಘಟ್ಟಕ್ಕೆ ಸರಿಸಮವಾದ ತಂತ್ರಜ್ಞಾನಗಳ ಟಚ್ನೊಂದಿಗೆ ವಿಶಾಲವಾಗಿ ತೆರೆದುಕೊಂಡಿದೆ. ವಿದ್ಯಾಸಂಸ್ಥೆಯ ದಾಖಲಾತಿ ಪುಸ್ತಕದಲ್ಲಿ ವಿದ್ಯಾರ್ಥಿಯ ಹೆಸರು ದಾಖಲಾದ ದಿನದಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯ ಸರ್ವಾಂಗೀಣ ವಿಕಾಸಕ್ಕೆ ಒತ್ತು ಕೊಟ್ಟು ಒರೆ ಹಚ್ಚಿ ಆತನ ಜೀವನ ಬೆಳಗುತ್ತಿದೆ ಹೆಮ್ಮೆಯ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯ. ನಮಸ್ಕಾರ. ಪುತ್ತೂರಿನ ಶೈಕ್ಷಣಿಕ ಇತಿಹಾಸದಲ್ಲಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಗಳದ್ದು ಒಂದು ಮೈಲಿಗಲ್ಲು. 1965ನೇ ಇಸ್ವಿನಲ್ಲಿ ಪುತ್ತೂರಿನಲ್ಲಿ ಒಂದು ಸಾಂಸ್ಕೃತಿಕ ಸಮಸ್ಯೆ ಉಂಟಾದಾಗ, ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆ ಉಂಟಾದಾಗ, ಆ ಸಂದರ್ಭದಲ್ಲಿ ಈ ಉದ್ದೇಶವನ್ನು ಈಡೇರಿಸುವ ಕಾರಣಕ್ಕೋಸ್ಕರ ವಿವೇಕಾನಂದ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಾಯಿತು. ಆಗ ಮೊಟ್ಟ ಮೊದಲನೇದಾಗಿ ಪ್ರಾರಂಭ ಆದದ್ದು ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 0ಯಿಂದ ಪ್ರಾರಂಭ ಆದಂಥ ಪದವಿ ಪೂರ್ವ ಕಾಲೇಜು ಇವತ್ತು ಇಡೀ ದೇಶದಾದ್ಯಂತ ಸುದ್ದಿ ಮಾಡುವಂಥ ಹಂತದಲ್ಲಿದೆ. ಕೇವಲ ಆರ್ಥಿಕ ಉದ್ದೇಶವನ್ನು ಗಮನದಲ್ಲಿಟ್ಟುಕೊಂಡು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿಲ್ಲ, ಅಥವಾ ಪುತ್ತೂರಿನಲ್ಲಿ ಓದಲಿಕ್ಕೆ ಬೇರೆ ಶಿಕ್ಷಣ ಸಂಸ್ಥೆಗಳಿಲ್ಲ ಮಕ್ಕಳಿಗೆ ಅನ್ನೋ ಕಾರಣಕ್ಕೋಸ್ಕರ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿಲ್ಲ. ಅದರ ಬದಲಾಗಿ ಸ್ವಾಮಿ ವಿವೇಕಾನಂದರ ಆದರ್ಶವನ್ನು ಇಟ್ಕೊಂಡು ವ್ಯಾಸಂಗ ಮಾಡತಕ್ಕಂಥ ವಿದ್ಯಾರ್ಥಿಯಲ್ಲಿರುವಂತಹ ಒಂದು ದೈವತ್ವದ ಪ್ರಕಟೀಕರಣ, ಇದಕ್ಕೋಸ್ಕರ ಈ ಉದ್ದೇಶವನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದೆ. ವಿವೇಕಾನಂದರು ಹೇಳ್ತಾರೆ, ಒಂದು ಮಗುವಿನಲ್ಲಿ ಅಡಗಿರುವಂತಹ ದೈವತ್ವವನ್ನು ಹೊರಗೆ ತೆಗೆಯುವುದೇ ಶಿಕ್ಷಣದ ಉದ್ದೇಶ ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಆ ಉದ್ದೇಶನ ಇಟ್ಕೊಂಡು ವಿವೇಕಾನಂದ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿದೆ. ಕಳೆದ 60 ವರ್ಷಗಳ ಸುದೀರ್ಘವಾದಂಥ ಒಂದು ಶೈಕ್ಷಣಿಕ ಯಾತ್ರೆ, ಇದನ್ನು ಅತ್ಯಂತ ಯಶಸ್ವಿಯಾಗಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇದೆ. ಅದರ ಮುಕುಟಪ್ರಾಯವಾಗಿರುವಂಥ ಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. ನಮ್ಮ ಸಂಸ್ಥೆಯಲ್ಲಿ ಸುಮಾರು 2000 ವಿದ್ಯಾರ್ಥಿಗಳು ವರ್ಷದಲ್ಲಿ ವ್ಯಾಸಂಗ ಮಾಡ್ತಾರೆ. ಇಲ್ಲಿ ವ್ಯಾಸಂಗ ಮಾಡಿದಂಥ ವಿದ್ಯಾರ್ಥಿಗಳು ಸಮಾಜದ ಅನ್ಯಾನ್ಯ ಕ್ಷೇತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರಕಟಪಡಿಸ್ತಾ ಇದ್ದಾರೆ. ಆದರೆ ಒಂದು ಕಾಮನ್ ಅಂಶ ಏನು ಅಂತಂದರೆ, ಅಲ್ಲಿ ಒಂದು ಸಾಮಾಜಿಕ ಹಿತಾಸಕ್ತಿಯ ಒಂದು ಅಂಶವನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ಇನ್ಕಲ್ಕೇಟ್ ಮಾಡ್ತೇವೆ. ಸಂಸ್ಕಾರ ಭರಿತವಾದಂಥ ಜೀವನವನ್ನು ನಡೆಸುವುದಕ್ಕೆ ಬೇಕಾದಂಥ ಎಲ್ಲ ವಾತಾವರಣವನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಯಾವುದೋ ಒಂದು ಆರ್ಥಿಕ ಉದ್ದೇಶವನ್ನು ಇಟ್ಕೊಂಡು ಈ ಸಂಸ್ಥೆ ಸ್ಥಾಪನೆ ಮಾಡಿದ್ದಲ್ಲ. ಸಮಾಜದಲ್ಲಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳು, ಸಮಾಜದಲ್ಲಿ ಒಳ್ಳೆಯದನ್ನು ಮಾಡಬೇಕನ್ನುವಂಥ ಒಂದು ಸಮಾನ ಮನಸ್ಕರು ಸೇರಿಕೊಂಡು ಕಟ್ಟಿದಂಥ ಒಂದು ಸಂಸ್ಥೆ. ಈ ಸಂಸ್ಥೆಗೆ ಯಾರೂ ಓನರ್ ಇಲ್ಲ, ಬದಲಾಗಿ ಈ ಸಂಸ್ಥೆಗೆ ಓನರ್ಶಿಪ್ ಇದೆ. ಇದಕ್ಕೆ ಮಾಲಕರಿಲ್ಲ, ಬದಲಾಗಿ ಸಮಾಜದ ನೇತೃತ್ವವನ್ನು ವಹಿಸುವಂಥ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ. ಈ ಕಾರಣದಿಂದ ಕಳೆದ 60 ವರ್ಷಗಳಿಂದ ಭಾಳ ಯಶಸ್ವಿಯಾಗಿ ಈ ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ. ಇದನ್ನು ಕಟ್ಟಿರುವುದು ಸಮಾಜನೇ, ಪೋಷಿಸ್ತಾ ಇರತಕ್ಕಂಥದ್ದು ಸಮಾಜನೇ, ಇನ್ನು ಮುಂದಕ್ಕೆ ಇದನ್ನು ಬೆಳೆಸಬೇಕಾದಂಥದ್ದು ಸಮಾಜನೇ. ಹಾಗಾಗಿ ಸಮಾಜದ ಅನ್ಯಾನ್ಯ ಶಿಕ್ಷಣ ಪ್ರೇಮಿಗಳ ಜೊತೆಯಲ್ಲಿ ಸಮಾಜದ ಶ್ರೇಯೋಭಿವೃದ್ಧಿಯನ್ನು ಬಯಸುವಂಥ ಎಲ್ಲ ಸಮಾಜದ ಒಳ್ಳೆಯ ವ್ಯಕ್ತಿಗಳಲ್ಲಿ, ಸಮಾಜದ ಶಿಕ್ಷಣ ಪ್ರೇಮಿಗಳಲ್ಲಿ ವಿನಂತಿ ಮಾಡೋದಿಷ್ಟೇ, ಈ ಹಿಂದೆ ಯಾವ ರೀತಿ ಬೆಂಬಲವನ್ನು ನೀವು ನಮಗೆ ಕೊಟ್ಟಿದ್ದೀರೋ, ಇನ್ನು ಮುಂದೇನು ಅದೇ ರೀತಿಯ ಬೆಂಬಲವನ್ನು ಅದು ತನು, ಮನ ಮತ್ತು ಧನಗಳಿಂದ ನಮಗೆ ಕೊಡಬೇಕು. ಯಾರ್ಯಾರು ಅರ್ಹರಿದ್ದಾರೋ ಆ ವಿದ್ಯಾರ್ಥಿಗಳಿಗೆ, ಯಾರ್ಯಾರು ಅರ್ಹತೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೋ ಅವರಿಗೆ ಈ ಸಂಸ್ಥೆಗೆ ಕಳಿಸಬೇಕು. ತನ್ಮೂಲಕ
ಸಂಸ್ಕಾರದ, ರಾಷ್ಟ್ರಪ್ರೇಮದ, ಸಂಸ್ಕೃತಿಯ ಆಧಾರದ ಶಿಕ್ಷಣವನ್ನು ಈ 2 ವರ್ಷಗಳ ಕಾಲ ಕೊಡುವುದರಿಂದ ಅವರ ಜೀವನ ಕೂಡ ಬೆಳಗಬೇಕನ್ನೋಂಥ ಅಪೇಕ್ಷೆಯನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ. ಗುಣಮಟ್ಟದ ಕಲಿಕೆಗೆ ಪೂರಕವಾದ ವಾತಾವರಣ, ವಿಶಾಲವಾದ ಕಾಲೇಜು ಆವರಣ ಹೊಂದಿರುವ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯದಲ್ಲಿ ವಿಜ್ಞಾನ, ವಾಣಿಜ್ಯ ಹಾಗೂ ಕಲಾ ವಿಭಾಗಗಳಿವೆ. ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶಗಳನ್ನ ಸಕಲ ಸೌಲಭ್ಯಗಳೊಂದಿಗೆ ಕಲ್ಪಿಸಿದೆ. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಲಭಿಸಲಿದೆ. 95% ಮೇಲೆ ಅಂಕಗಳನ್ನು ಗಳಿಸಿದ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಕಾಲೇಜು ಶುಲ್ಕದಲ್ಲಿ ವಿಶೇಷ ರಿಯಾಯಿತಿಯನ್ನ ನೀಡಲಾಗುತ್ತಿದೆ. ಪ್ರತಿ ವರ್ಷವೂ ಡಿಸೆಂಬರ್ ಮೊದಲ ವಾರದಲ್ಲಿ ಮೇಧಾ ಎಂಬ ಉಚಿತ ಶಿಕ್ಷಣ ಯೋಜನೆಯ ಪರೀಕ್ಷೆಯನ್ನ ನಡೆಸಿ ಇದರಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ 100% ಉಚಿತ ಶಿಕ್ಷಣವನ್ನ ನೀಡಲಾಗುತ್ತಿದೆ. 1965ರಿಂದ ಅತ್ಯುತ್ತಮ ಫಲಿತಾಂಶವನ್ನ ದಾಖಲಿಸುತ್ತಾ ಗಣನೀಯ ಸಾಧನೆ ಮಾಡುತ್ತಿರುವ ಹೆಮ್ಮೆಯು ಪುತ್ತೂರಿನ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿಗೆ ಸಲ್ಲುತ್ತದೆ. ಪ್ರತಿ ವರ್ಷ ಪದವಿ ಪೂರ್ವ ಮಂಡಳಿಯ ಅದೇ ರೀತಿ ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸುತ್ತಿರುವುದು ವಿವೇಕಾನಂದ ಪಿಯು ಕಾಲೇಜಿನ ಇನ್ನೊಂದು ಮೈಲಿಗಲ್ಲು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ದೇವಪ್ರಸಾದ್ ಅಂತ, ಕಾಮರ್ಸ್ ಡಿಪಾರ್ಟ್ಮೆಂಟ್ HOD. ನಮ್ಮಲ್ಲಿ ಸುಮಾರು 6 ವರ್ಷದಿಂದ ವಿಕಾಸ್ ಅನ್ನುವಂಥ ನಾವೊಂದು ಸಂಸ್ಥೆ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ವಿಕಾಸ್ ಸ್ಥಾಪನೆ ಆದದ್ದು 2020ರಲ್ಲಿ. ಅಲ್ಲಿಂದ ನಾವು ಆ ಸಂಸ್ಥೆಯ ಮೂಲಕ CA ಮಕ್ಕಳಿಗೆ ಫೌಂಡೇಶನ್ ಕೋಚಿಂಗನ್ನು ಕೊಡ್ತಾ ಇದ್ದೇವೆ. ಪ್ರತಿ ವರ್ಷ ನಾವು ಆ ಸಂಸ್ಥೆಯ ಮೂಲಕ 35 ಮಕ್ಕಳಿಗೆ ಮಾತ್ರ ನಾವು ಅಡ್ಮಿಷನ್ ಕೊಡುವಂಥದ್ದು. ಸುಮಾರು 19 ಮಕ್ಕಳು ಇಷ್ಟವರೆಗೆ ನಮ್ಮಲ್ಲಿ CA ಫೌಂಡೇಶನ್ ಕ್ಲಿಯರ್ ಮಾಡಿದ್ದಾರೆ. ಕೋಚಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮಲ್ಲಿ ಈ ವರ್ಷದಿಂದ CA ಪ್ರೊಫೆಷ್ನಲ್ಸ್ ಕೂಡ ಬರ್ತಾ ಇದ್ದಾರೆ, ಚಾರ್ಟೆಡ್ ಅಕೌಂಟೆಂಟ್ಸ್ ಹಾಗೆ ಕೋಚಿಂಗ್ ಪ್ರೊಫೆಷ್ನಲ್ಸ್ ಕೂಡ ಈ ವರ್ಷ ನಮ್ಮಲ್ಲಿ ಟೀಚಿಂಗ್ ಬರ್ತಾ ಇದ್ದಾರೆ. ಈ ಮೂಲಕ ನಮ್ಮಲ್ಲಿ ಪ್ರತಿ ದಿವಸ 3:30 ಗಂಟೆಯಿಂದ ಆಫ್ಟರ್ನೂನ್ 3:30ಯಿಂದ 4 ತನಕ ನಾವು ಕೋಚಿಂಗ್ ಕೊಡ್ತಾ ಇದ್ದೇವೆ. ಇನ್ನೊಂದು ವಿಶೇಷ ಅಂದರೆ ಕಳೆದ ವರ್ಷ ನಮ್ಮಲ್ಲಿ ಸುಮಾರು 6 ಮಕ್ಕಳು ಕಂಪನಿ ಸೆಕ್ರೆಟರಿಯ CSEET ಕೂಡ ಅವರು ಪಾಸ್ ಮಾಡಿದ್ದಾರೆ. ಸೊ ಈ ವರ್ಷದಿಂದ ಅದನ್ನು ಮತ್ತಷ್ಟು ನಾವು ಆ ಕೋಚಿಂಗನ್ನು ಇಂಟೆನ್ಸಿವ್ ಆಗಿ ನಡೆಸಲಿಕ್ಕೆ ಇದ್ದೇವೆ ನಾವು. ಸೊ ಆ ಮೂಲಕ ವಿಕಾಸಲ್ಲಿ ಇನ್ನು ಮುಂದೆ CA ಫೌಂಡೇಶನ್ ಮಾತ್ರ ಅಲ್ಲ, CSEET ಕೂಡ ನಾವು ಅಲ್ಲಿ ಅದಕ್ಕೆ ಕೂಡ ನಾವು ಟ್ರೈನಿಂಗನ್ನು ಕೊಡಲಿಕ್ಕಿದ್ದೇವೆ ನಾವು. ಅದಲ್ಲದೆ ನಮ್ಮಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಒಂದು ಕೋರ್ಸ್ ಇದೆ. ಈ ಕೋರ್ಸು ಬೇರೆ ಎಲ್ಲಿ ಕೂಡ ಸಿಗಲಿಕ್ಕಿಲ್ಲ. ಅಂದರೆ ನಮಗೆ ಗೊತ್ತಿರೋ ಪ್ರಕಾರ ಯಾವುದೂ ಕೂಡ ಈ ರೀತಿಯ ಕೋರ್ಸು ಯಾರು ಕೂಡ ಮಾಡ್ತಾ ಇಲ್ಲ. PUCಯಲ್ಲಿ ಮಕ್ಕಳಿಗೆ ಸರ್ಟಿಫಿಕೇಟ್ ಕೋರ್ಸನ್ನು ನಾವು ಮಾಡ್ತಾ ಇದ್ದೇವೆ. ಒಂದನೇದಾಗಿ ಮಕ್ಕಳಿಗೆ ಟ್ಯಾಲಿ ಕೋರ್ಸನ್ನು, ಅಂದರೆ ಮಕ್ಕಳು ಕಾಮರ್ಸ್ ಮಕ್ಕಳು ಅಕೌಂಟನ್ನು ಕ್ಲಾಸಲ್ಲಿ ಬುಕ್ಕಲ್ಲಿ ಮಾಡ್ತಾರೆ, ಆದರೆ ಪ್ರಾಕ್ಟಿಕಲಾಗಿ ಹೇಗೆ ಮಾಡಬೇಕು ಅವ್ರಿಗೆ ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ಅವರಿಗೆ ಪ್ರಾಕ್ಟಿಕಲ್ ಆಗಿ ತೋರಿಸೋ ದೃಷ್ಟಿಯಲ್ಲಿ ಮತ್ತು ಜಾಬ್ ಓರಿಯೆಂಟಿನ ಜಾಬಿನ ಉದ್ದೇಶ ಇಟ್ಟುಕೊಂಡು ನಾವು ಅವರಿಗೆ ಟ್ಯಾಲಿ ಕೋರ್ಸನ್ನು ಕೂಡ ನಡೆಸ್ತಾ ಇದ್ದೇವೆ ಫಸ್ಟ್ PUCಯಲ್ಲಿ. ಹಾಗೆ ಇನ್ನೊಂದು ಫಿನಾನ್ಷಿಯಲ್ ಮಾರ್ಕೆಟ್ ಬಗ್ಗೆ ಅವರಿಗೆ ನಾಲೆಜ್ ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಅದರ ಒಂದು ಅವೇರ್ನೆಸ್ ಕೋರ್ಸ್ ಮತ್ತು ಮ್ಯೂಚುವಲ್ ಫಂಡ್ ಇದರ ಬಗ್ಗೆ ನಾವು ಅವರಿಗೆ ಸರ್ಟಿಫಿಕೇಟ್ ಕೋರ್ಸನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಕೂಡ ನಮಗೆ ಒಂದು ಲಿಮಿಟ್ ಇದೆ. ಪ್ರಥಮ PUC 50 ಮಕ್ಕಳಿಗೆ ಮಾತ್ರ ನಾವು ಈ ರೀತಿಯ ಕೋರ್ಸ್ ಮಾಡುವಂಥದ್ದು. ಆ 50 ಮಕ್ಕಳಿಗೆ ನಾವು ಪ್ರಥಮ PUCಯಲ್ಲಿ ಟ್ಯಾಲಿ ಕೋರ್ಸ್ ಮಾಡಿದರೆ ಸೆಕೆಂಡ್ PUCಯಲ್ಲಿ ಅವರಿಗೆ ನಾವು ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ ಬಗ್ಗೆ ನಾವು ಕೊಡ್ತಾ ಇದ್ದೇವೆ, ಕೋಚಿಂಗನ್ನು ಕೊಡ್ತಾ ಇದ್ದೇವೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕೋರ್ಸಸ್ ಕೇವಲ ಮಕ್ಕಳು PUC ಎಜುಕೇಷನ್ ಕಾಮರ್ಸ್ ಅದನ್ನು ಮಾತ್ರ ಮಾಡೋದಲ್ಲ, ಅದರೊಟ್ಟಿಗೆ ಹೆಚ್ಚುವರಿಯಾಗಿ ಅವರ ನಾಲೆಜನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ, ಜಾಬ್ ಮಾರ್ಕೆಟ್ಗೆ ಜಾಸ್ತಿಯಾಗಿ ಅವನು ಫೋಕಸ್ ಮಾಡಲಿಕ್ಕೆ, ಸುಟೇಬಲ್ ಮಾಡಲಿಕ್ಕೋಸ್ಕರ ನಾವು ಈ ಕೋರ್ಸನ್ನು ನಡೆಸ್ತಾ ಇದ್ದೇವೆ. ಮುಂದಕ್ಕೆ ಇದಲ್ಲದೆ ಕೆಲವೆಲ್ಲ ಮೋರಲ್ ಕೋರ್ಸಸ್ ಮಾಡಬೇಕಂತಿದ್ದೇವೆ. ಇವಾಗ ಏನು ಸರ್ಟಿಫಿಕೇಟ್ ಕೋರ್ಸಸ್ ನಾವು 2 ಮಾಡ್ತಾ ಇದ್ದೇವೆ. ಮುಂದಕ್ಕೆ ಏನಾದರೂ ಮೋರಲ್ ಕೋರ್ಸ್ ಮಾಡುವಂಥ ಆಲೋಚನೆ ನಮ್ಮ ಹತ್ರ ಇದೆ. ಈ ರೀತಿಯಲ್ಲಿ ಸೊ ನಮ್ಮ ವಿವೇಕಾನಂದ ಕಾಲೇಜಿನಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ಹಲವಾರು ಕ್ರಮವನ್ನು ಕೈಗೊಂಡಿದೆ. ಇದರ ಮೂಲಕ ಮಕ್ಕಳ ಉನ್ನತವಾದ ಆಕಾಂಕ್ಷೆ ಏನಿದೆ ಅದನ್ನು ಪೂರೈಸಲಿಕ್ಕೆ ಅವರಿಗೆ ಸಾಧ್ಯ ಆಗ್ಬೋದಂತ ನಮ್ಮ ಅನಿಸಿಕೆ. ವಿದ್ಯಾಸಂಸ್ಥೆಯಲ್ಲಿ ಏಕಕಾಲದಲ್ಲಿ ಸುಮಾರು 100 ವಿದ್ಯಾರ್ಥಿಗಳಿಗೆ ಪ್ರಯೋಗ ಮಾಡಲು ಅವಕಾಶವಿರುವ ಪ್ರಯೋಗಾಲಯಗಳು, ಜ್ಞಾನವೃದ್ಧಿಗೆ ಅವಶ್ಯಕವಾದ ಗ್ರಂಥಾಲಯ ವ್ಯವಸ್ಥೆ, ದೂರದ ಊರುಗಳಿಂದ ವಿದ್ಯಾರ್ಜನೆಗಾಗಿ ಆಗಮಿಸುವ ಹುಡುಗ-ಹುಡುಗಿಯರಿಗಾಗಿ ಪ್ರತ್ಯೇಕವಾದ ವಸತಿ ನಿಲಯದ ವ್ಯವಸ್ಥೆ, ಕಾಲೇಜು ಬಸ್ ವ್ಯವಸ್ಥೆ,
ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣವೂ ಇದ್ದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳನ್ನ ನೀಡಿದ ಕೀರ್ತಿಗೆ ಭಾಜನವಾಗಿದೆ ಹೆಮ್ಮೆಯ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪ್ರವರ್ತಿತ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯ ಇದು ಸಮಾಜದ ಸಂಸ್ಥೆ. ಮೌಲ್ಯಯುತ ಶಿಕ್ಷಣದ ಜೊತೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಮಕ್ಕಳಿಗೆ ನೀಡುವಂಥದ್ದು ನಮ್ಮ ಉದ್ದೇಶ. ರಾಜ್ಯದ 27 ಜಿಲ್ಲೆಗಳಿಂದ ಸುಮಾರು 1700 ವಿದ್ಯಾರ್ಥಿಗಳು ನಮ್ಮಲ್ಲಿ ವಿದ್ಯಾಭ್ಯಾಸವನ್ನು ನಡೆಸ್ತಾ ಇದ್ದಾರೆ. ಆರ್ಟ್ಸ್, ಕಾಮರ್ಸ್ ಮತ್ತು ಸೈನ್ಸ್ ಸಂಯೋಜನೆಯನ್ನು ನಮ್ಮ ಕಾಲೇಜಿನಲ್ಲಿ ನೀಡಲಾಗ್ತಿದೆ. ಕಾಲೇಜಿನಲ್ಲಿ ಕಳೆದ 60 ವರ್ಷಗಳಿಂದ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮೈಲ್ಸ್ಟೋನ್ಗಳನ್ನು ಸಾಧಿಸುತ್ತಾ ಬಂದಿದ್ದಾರೆ. ಕಳೆದ ಸಾಲಿನಲ್ಲಿ JEE ಎಕ್ಸಾಮ್ನಲ್ಲಿ ಸಹನು 99.27% ಪಡೆದುಕೊಂಡಿರುತ್ತಾನೆ. ಅದೇ ರೀತಿ ಈ ಸಲದ JEE ಎಕ್ಸಾಮ್ನಲ್ಲಿ ವಿಶಾಲು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾನೆ. ಅದೇ ರೀತಿ ಬೋರ್ಡ್ ಎಕ್ಸಾಮ್ಗಳಲ್ಲಿ ಅನಘ 600ರಲ್ಲಿ 597 ಅಂಕಗಳನ್ನು ಸೈನ್ಸ್ ವಿಭಾಗದಲ್ಲಿ ಪಡೆದುಕೊಂಡಿರುತ್ತಾಳೆ. ಅದೇ ರೀತಿ ಅನುಶ್ರೀ ಕಾಮರ್ಸ್ ವಿಭಾಗದಲ್ಲಿ 597 ಅಂಕಗಳನ್ನು ಪಡೆದುಕೊಂಡಿರುತ್ತಾಳೆ. ಯುಕ್ತ ಆರ್ಟ್ಸ್ ವಿಭಾಗದಲ್ಲಿ 593 ಅಂಕಗಳನ್ನು ಪಡೆದುಕೊಂಡಿರುವ ಮೂಲಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನಿಯಾಗಿರುತ್ತಾಳೆ. ಅದೇ ರೀತಿ ಕಾಮರ್ಸ್ನಲ್ಲಿ ನಾವು CA ಫೌಂಡೇಶನ್ ಕೋಚಿಂಗ್ ಕ್ಲಾಸ್ಗಳನ್ನು ಕೊಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲದೆ ಕಂಪನಿ ಸೆಕ್ರೆಟರಿ ಸಂಯೋಜನೆಯನ್ನು ಕೂಡ ಹೊಂದಿರುತ್ತೇವೆ. ಸರ್ಟಿಫಿಕೇಟ್ ಕೋರ್ಸುಗಳನ್ನು ಕೂಡ ಕಾಮರ್ಸ್ನಲ್ಲಿ ಮಕ್ಕಳಿಗೆ ನೀಡಲಾಗುತ್ತಿದೆ. ಮಕ್ಕಳ ವಿದ್ಯಾಭ್ಯಾಸವನ್ನು ಉತ್ತೇಜಿಸುವ ಉದ್ದೇಶದಿಂದ 95% ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಕನ್ಸೆಷನನ್ನು ಕೂಡ ಕೊಡಲಾಗುತ್ತಿದೆ. SSLCಯಲ್ಲಿ 98% ಪಡೆದಂಥ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಒದಗಿಸಿಕೊಡಲಾಗುತ್ತಿದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಡೆಸುವಂಥ ಮೇಧಾ ಎಕ್ಸಾಮ್ ಕಳೆದ 2 ವರ್ಷಗಳಿಂದ ನಮ್ಮಲ್ಲಿ ಡಿಸೆಂಬರ್ ತಿಂಗಳಿನ ಮೊದಲಿನ ಆದಿತ್ಯವಾರದಂದು ನಡೆಸ್ತಾ ಇದ್ದೇವೆ. ಈ ವರ್ಷ ಡಿಸೆಂಬರ್ 7ನೇ ತಾರೀಕಿಗೆ ಎಕ್ಸಾಮ್ಗಳನ್ನು ನಡೆಸಿರುತ್ತೇವೆ. ಇದೇ ರೀತಿ ಬರುವ ವರ್ಷವೂ ಕೂಡ ಡಿಸೆಂಬರ್ ಮೊದಲನೇ ಆದಿತ್ಯವಾರದಂದು ಎಕ್ಸಾಮನ್ನು SSLC ಮಕ್ಕಳಿಗೆ ನಡೆಸಲಾಗುವಂಥದ್ದು. ಅದರಲ್ಲಿ ಉತ್ತಮ ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣವನ್ನು ನಮ್ಮ ಸಂಸ್ಥೆಯ ವತಿಯಿಂದ ಒದಗಿಸಿಕೊಡಲಾಗುವಂಥದ್ದು. ಇದರ ಪ್ರಯೋಜನವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಡ ಮತ್ತು ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಲವು ವಿದ್ಯಾರ್ಥಿ ವೇತನ ಹಾಗೂ ಉಚಿತ ಭೋಜನದ ವ್ಯವಸ್ಥೆ, ಪಠ್ಯದ ಜೊತೆಗೆ ವಿವಿಧ ವ್ಯಕ್ತಿತ್ವ ವಿಕಸನ ಶಿಬಿರಗಳು, ತರಬೇತಿಗಳು, ಪರಿಸರ ಸಂಘ, ಚಿಗುರು ಸಂಘ, ಸಾಹಿತ್ಯ ಸಂಘ, ಕಲಾ, ವಿಜ್ಞಾನ, ವಾಣಿಜ್ಯ ಸಂಘಗಳು, ಯೋಗ, ಧ್ಯಾನಕ್ಕಾಗಿ ಕಾಲೇಜಿನ ಪಕ್ಕದಲ್ಲೇ ಧ್ಯಾನ ಮಂದಿರ, ವಿದ್ಯಾರ್ಥಿಗಳ ಸುಪ್ತ ಪ್ರತಿಭೆಯ ಅನಾವರಣಕ್ಕಾಗಿ ಕಾಲೇಜು ಆವರಣದಲ್ಲೇ ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM ಸೌಲಭ್ಯವನ್ನ ಹೊಂದಿದೆ. ಅಲ್ಲದೆ JEE, ನೀಟ್, KCETಗಳಿಗೆ ವಿದ್ಯಾರ್ಥಿಗಳನ್ನ ತಯಾರುಗೊಳಿಸುವ ನಿಟ್ಟಿನಲ್ಲಿ ಅಡ್ವಾನ್ಸ್ಡ್ ಇಂಟಿಗ್ರೇಟೆಡ್ ಬ್ಯಾಚ್, ಇಂಟರ್ಮೀಡಿಯೇಟ್ ಇಂಟಿಗ್ರೇಟೆಡ್ ಬ್ಯಾಚ್ ಹಾಗೂ ಬೇಸಿಕ್ ಇಂಟಿಗ್ರೇಟೆಡ್ ಬ್ಯಾಚ್ಗಳಲ್ಲಿ JEE, ನೀಟ್, KCET ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತರಬೇತಿಯನ್ನ ನೀಡಿ ಮುಂದಿನ ವೃತ್ತಿಪರ ಪ್ರವೇಶ ಪರೀಕ್ಷೆಗಳಿಗೆ ಸಮರ್ಥರನ್ನಾಗಿ ಮಾಡಲಾಗುತ್ತಿದೆ. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ CA ಫೌಂಡೇಶನ್ ತರಬೇತಿ ಹಾಗೂ ಕಂಪನಿ ಸೆಕ್ರೆಟರಿ ಕೋರ್ಸ್ ಮೂಲಕ ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳಿಗೆ CSEET ಪರೀಕ್ಷಾ ತರಬೇತಿಯನ್ನ ನೀಡಲಾಗುತ್ತಿದೆ. ನಮಸ್ತೆ, ನನ್ನ ಹೆಸರು ಕವಿತಾ. ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ JEE, ನೀಟ್, CET ಕೋಚಿಂಗ್ ತರಗತಿಗಳ ಸಂಯೋಜಕಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ವಿದ್ಯಾರ್ಥಿ ಜೀವನದಲ್ಲಿ ಪದವಿ ಪೂರ್ವ ಹಂತ ಎನ್ನುವುದು ಬಹು ಮುಖ್ಯವಾದ ಘಟ್ಟ. ವೃತ್ತಿಪರ ಶಿಕ್ಷಣಗಳಾದ ವೈದ್ಯಕೀಯ, ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಪ್ರವೇಶವನ್ನು ಪಡೆಯಬೇಕಾದರೆ ನಡೆಯುವ ಪ್ರವೇಶ ಪರೀಕ್ಷೆಯನ್ನು ಈ ಹಂತದಲ್ಲಿ ಬರೆಯುವ ಕಾರಣ ವಿಜ್ಞಾನ ವಿಭಾಗವು ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ರಾಷ್ಟ್ರಮಟ್ಟದ ಪ್ರವೇಶ ಪರೀಕ್ಷೆಗಳಾದ JEE, ನೀಟ್ ತರಗತಿಗಳಿಗೆ ವಿದ್ಯಾರ್ಥಿಗಳಿಗೆ ಹಂತ ಹಂತವಾಗಿ ತರಬೇತಿಯ ಅಗತ್ಯವಿದೆ. ಆ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಅಡ್ವಾನ್ಸ್ ಇಂಟಗ್ರೇಟೆಡ್ ಬ್ಯಾಚ್ ಕಾರ್ಯನಿರ್ವಹಿಸುತ್ತದೆ. ಈ ಬ್ಯಾಚ್ನಲ್ಲಿ ಅನುಭವಿ ಅಧ್ಯಾಪಕರು ತರಗತಿಗಳನ್ನು ತೆಗೆದುಕೊಳ್ಳುತ್ತಾರೆ. ಅದೇ ರೀತಿ
ಕಾಲಕಾಲಕ್ಕೆ ವಿದ್ಯಾರ್ಥಿಗಳಿಗೆ ಅಣಕು ಪರೀಕ್ಷೆಗಳನ್ನು ಮಾಡಿ ಆ ಮೂಲಕ ಅವರು ಪ್ರವೇಶ ಪರೀಕ್ಷೆಗೆ ತರಬೇತಿ ಪಡೆಯುವ ಹಾಗೆ ಮಾಡಲಾಗ್ತದೆ. ಅದರ ಜೊತೆಗೆ JEE ಪರೀಕ್ಷೆಯು ಆನ್ಲೈನ್ ಮಟ್ಟದಲ್ಲಿ ಇರುವುದರಿಂದ ನಾವು ಇಲ್ಲಿಯೂ ಕೂಡ ಅವರಿಗೆ ಆನ್ಲೈನ್ ಪರೀಕ್ಷೆಗಳನ್ನು ನಡೆಸಿ ಅವರು ತಯಾರಾಗುವಂತೆ ಮಾಡ್ತೇವೆ. ಅದೇ ರೀತಿ ಇನ್ನೊಂದು ಬ್ಯಾಚ್ ನಮ್ಮಲ್ಲಿ ಇಂಟರ್ಮೀಡಿಯೇಟ್ ಇಂಟಗ್ರೇಟೆಡ್ ಬ್ಯಾಚ್, ಇದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ JEE NEET CET ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುತ್ತದೆ. ಅದೇ ರೀತಿ ಮತ್ತೊಂದು ಬ್ಯಾಚ್ ಬೇಸಿಕ್ ಇಂಟಗ್ರೇಟೆಡ್ ಬ್ಯಾಚ್, ಇಲ್ಲಿ ಹೆಚ್ಚಾಗಿ KCET ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. ಕೇವಲ PUCಯಲ್ಲಿ ತರಬೇತಿಯನ್ನು ಪಡೆದರೆ ಸಾಕಾಗುವುದಿಲ್ಲ. ಈ ಉನ್ನತ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳು ಹೈಸ್ಕೂಲ್ನಿಂದಲೇ ತರಬೇತಿಗಳನ್ನು ಪಡೆಯಬೇಕು ಎನ್ನುವ ಕಾರಣಕ್ಕಾಗಿ ನಮ್ಮ ಸಹ ಸಂಸ್ಥೆಗಳಲ್ಲಿ JEE NEET ಹಾಗೂ KCET ಫೌಂಡೇಶನ್ ಕೋರ್ಸ್ ಅನ್ನುವ ತರಬೇತಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕಾಲಕಾಲಕ್ಕೆ ಪರೀಕ್ಷೆಗಳನ್ನು ನಡೆಸಿ ಫಲಿತಾಂಶವನ್ನು ನೀಡುತ್ತಾ ಪೋಷಕರ ಜೊತೆ ಬಾಂಧವ್ಯವನ್ನು ಬೆಳೆಸುತ್ತಾ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ತಯಾರಿಯನ್ನು ಮಾಡಬೇಕು, ಪ್ರವೇಶ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಬೇಕು. ಆ ಮೂಲಕವಾಗಿ ಅವರು ನಮ್ಮ ದೇಶದ ಹಾಗೂ ರಾಜ್ಯದ ಉತ್ತಮ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡೆಯಬೇಕು ಎನ್ನುವ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾ ಇದ್ದೇವೆ. ನಮಸ್ಕಾರ. 60 ವರ್ಷಗಳ ಪಯಣದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯವನ್ನ ರೂಪಿಸಿ ದಕ್ಷಿಣ ಕಾಶಿಯಾದ ಪುತ್ತೂರಿನ ಶಿಕ್ಷಣ ಕಾಶಿಯಾಗೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಹೆಮ್ಮರವಾಗಿ ಬೆಳೆದು ನಿಂತಿದೆ. ವಿದ್ಯಾಸಂಸ್ಥೆಯ ಅವಿರತ ಶ್ರಮದ ಫಲವಾಗಿ ಅದೆಷ್ಟೋ ವಿದ್ಯಾರ್ಥಿಗಳು ಭಾರತದ ಹೆಮ್ಮೆಯ ಸೈನ್ಯದಲ್ಲಿ, ವೈದ್ಯಕೀಯ ವೃತ್ತಿಯಲ್ಲಿ, ಸರಕಾರಿ ಉದ್ಯೋಗ ಹೀಗೆ ನಾನಾ ಕ್ಷೇತ್ರದಲ್ಲಿ ಛಾಪು ಮೂಡಿಸಿದ್ದಾರೆ. ದೇಶ ಕಟ್ಟುವ ಸದೃಢ ಶಕ್ತಿಗೆ ವಿವೇಕಾನಂದವೇ ಸಮರ್ಥ ಆಯ್ಕೆ. ವಿದ್ಯಾರ್ಥಿಗಳ ಜೀವನ ಉಜ್ವಲವಾಗಿಸುತ್ತಿರುವ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ 2026-27ನೇ ಸಾಲಿನ ಶೈಕ್ಷಣಿಕ ಅಡ್ಮಿಷನ್ ಪ್ರಕ್ರಿಯೆ ಆರಂಭಗೊಂಡಿದೆ. ಸಂಸ್ಕಾರಯುತ ಸಮಗ್ರ ಶಿಕ್ಷಣ ಪಡೆಯಬೇಕೆಂದು ಬಯಸುವ ವಿದ್ಯಾರ್ಥಿಗಳು ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯವನ್ನೇ ಆಯ್ಕೆ ಮಾಡಿಕೊಳ್ಳಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468 8105072386. ವೆಬ್ಸೈಟ್ www.vivekanandapuc.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ